ಸಮಾಜದಿಂದ ಪಡೆದುಕೊಂಡಿದ್ದರಲ್ಲಿ ಒಂದಿಷ್ಟನ್ನ ಸಮಾಜಕ್ಕೆ ಅರ್ಪಿಸಬೇಕು ಎನ್ನುವುದು ನನ್ನ ಅಭಿಲಾಷೆಯಾಗಿದ್ದು, ಪುತ್ರಿ ಹಾಗೂ ಅಳಿಯನ ಪ್ರೇರಣೆಯಂತೆ ಟ್ರಸ್ಟ್ ರಚಿಸಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಕನಸಿದೆ. ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಲು ಕಷ್ಟಕರ ಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಆರ್ಥಿಕ ತೊಂದರೆಯಿಂದಾಗಿ ಚಿಕಿತ್ಸೆ ಸಮಸ್ಯೆ ಎದುರಿಸುತ್ತಿರುವವರಿಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಎಂದು ಪುತ್ತೂರು ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಕೆ ಆನಂದಗೌಡ ಅವರು ಹೇಳಿದರು. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಈಶ್ವರಮಂಗಲದ ಗೆಳೆಯರ ಬಳಗದ ವತಿಯಿಂದ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆನಂದಗೌಡ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಕಷ್ಟದಲ್ಲಿ ಬೆಳೆದ ನಾನು ಸಮಾಜದಿಂದ ಒಂದಿಷ್ಟನ್ನ ಪಡೆದುಕೊಂಡಿದ್ದೇನೆ. ಪುತ್ತೂರು ತಾಲೂಕಿನಲ್ಲಿ ಬಡತನದಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಂದುವರಿಸಲು ಕಷ್ಟ ಇರುವವರು ನಮ್ಮನ್ನ ಸಂಪರ್ಕಿಸಬಹುದು. ಮುಂದೆ ಅವರ ವಿದ್ಯಾಭ್ಯಾಸದ ಜವಾಬ್ದಾರಿ ವಹಿಸುತ್ತೇನೆ ಎಂದು ಹೇಳಿದರು. ಆ ಸಂದರ್ಭವೆಲ್ಲ ನಾವು ಎನಿಸ್ಕೊಳ್ಬೇಕು. ಯಾಕಂದರೆ ನಾವು ಒಂದು 10-15 ವರ್ಷದ ಹಿಂದೆ ಅಲ್ಲ ಒಮ್ಮೆ ಎಲ್ಲ ರಿಯೂನಿಯನ್ ಮಾಡಿದೆವು. ನಮ್ಮ SSLC ಬ್ಯಾಚಿನವರು ತುಂಬಾ ಕಷ್ಟ ಆಯಿತು. ಆಫ್ಟರ್ 30 ವರ್ಷದ ನಂತರ ಅದರಲ್ಲಿ ಒಬ್ಬರನ್ನು ಬಿಟ್ಟು ಮತ್ತೆ ಎಲ್ಲ ಸೇರಿ ಇದೇ ನಮ್ಮ ದರ್ಬೆಯಲ್ಲಿ ಒಂದು ಹಾಲಲ್ಲಿ ಮಾಡಿದ್ದೇವೆ. ತುಂಬಾ ಸಂತೋಷವಾಗಿ ಆ 30 ವರ್ಷದ ನಂತರ ಭೇಟಿಯಾದೆವು. ನಮಗೆ ನಾನು ಸರ್ವಿಸಿಗೆ ಸೇರಿದ ನಂತರ ಆಗಾಗ ಸಿಗ್ತಿದ್ದಂದ್ರೆ ಕೃಷ್ಣಪ್ಪನವರು, ಪೂರ್ಣಾತ್ಮನವರು, ಕೆಲವೊಮ್ಮೆ ಕಿರಣ್ ಕುಮಾರ್ ಅವರು. ಆ ಸಮಾರಂಭಕ್ಕೆ ಬರುವಾಗ ಒಬ್ಬೊಬ್ಬರು ಮುಖ ನೋಡುವಾಗ ಯಾರು ಅಂತ ಗೊತ್ತಿರಲಿಲ್ಲ. ಎಲ್ಲರೂ ಬರುವಾಗ ನೇಮ್ ಪ್ಲೇಟ್ ಹಾಕೊಂಡು ಬನ್ನಿ ಅಂತ ನಾವು ಹೇಳೋದು ಕೂಡ. ಯಾಕಂದರೆ ಅವರಿಗೆ ಮಕ್ಕಳಾಗಿದ್ದಾರೆ, ಮಕ್ಕಳು ಕೂಡ ಮದುವೆ ಆಗಿದ್ದಾರೆ. ಅದು ಆ ಒಂದು ಸಂದರ್ಭದಲ್ಲಿ ತುಂಬ ಖುಷಿಪಟ್ಟೆ. ನಮ್ಮ ಬಾಲ್ಯದ ಜೀವನವನ್ನು ಅಂದರೆ ಅದು ಈಗ ಇದು ಗೋಲ್ಡನ್ ಟೈಮ್. ಆ ಟೈಮ್ ಇನ್ನೂ ಅದನ್ನು ಬರಲಿಕ್ಕಿಲ್ಲ. ಈಗ ನನಗೆ ಅಧಿಕಾರ ಇರ್ಬೋದು, ಅಲ್ಲ ಎಲ್ಲವೋ ದೇವರು ನಮಗೆ ಈಗ ಕೊಟ್ಟಿದ್ದಾರೆ. ಆದರೆ ಆ ಸುಖ ಉಂಟಲ್ಲ, ಆ ಬಡತನದಲ್ಲಿ ಪಟ್ಟ ಸುಖ ಈಗ ನಮಗೆ ತೃಪ್ತಿಗೆ ಸಿಕ್ಕುವುದಿಲ್ಲ. ಅಷ್ಟು ಸುಖವನ್ನು ನಿಮ್ಮ ಸಹೋದ್ಯೋಗಿಗಳು ನನ್ನ ಕ್ಲಾಸ್ಮೇಟ್ಗಳೆಲ್ಲ ಸೇರಿದ್ದೀವಿ. ವಿದ್ಯಾನ್ ಕಿರಣ್ ಕುಮಾರ್ ಅವರು ಮಾತನಾಡಿ, ವ್ಯಕ್ತಿಯ ಸಾಧನೆಗಿಂತಲೂ ಆತ ಹೇಗೆ ಬದುಕಿದ ಎನ್ನುವುದೇ ಮುಖ್ಯ. ಆತ್ಮೋನ್ನತಿಯ ಜೊತೆಗೆ ಸಮಾಜದ ಉನ್ನತಿಗಾಗಿ ಶ್ರಮಿಸುವವನು ಸಮಾಜದ ಗೌರವಕ್ಕೆ ಪಾತ್ರರಾಗುತ್ತಾರೆ. ಕೃತಜ್ಞತಾ ಮನೋಭಾವ ಎಲ್ಲದಕ್ಕಿಂತಲೂ ಮಿಗಿಲಾದುದು ಎಂದು ಹೇಳಿದರು. ವ್ಯಕ್ತಿ ಹೇಗೆ ಬದುಕಿದೆ ಎನ್ನುವುದು ದೊಡ್ಡ ಪ್ರಶ್ನೆ. ಪ್ರಯತ್ನ ಪಟ್ಟರೆ ಒಟ್ಟಿಗೆ ದೇವತಾನುಗ್ರಹವನ್ನು ಉಂಟು ಅಂತಾದರೆ ನಾವು ಸಾಧನೆಯ ಅತ್ಯುನ್ನತವಾದ ಸ್ಥಿತಿಗೆ ಏರಬಹುದು. ಆದರೆ ತಾನು ಬದುಕಿ 4 ಜನಕ್ಕೆ ತನ್ನ ಬದುಕನ್ನು ತೋರಿಸಬೇಕು ಅಂತಾದರೆ ಅಲ್ಲಿ ನನ್ನ ಸ್ವಭಾವವನ್ನೇ ನಾನು ಪರಿವರ್ತನೆ ಮಾಡಬೇಕಾಗುತ್ತದೆ. ಆ ದೃಷ್ಟಿಯಿಂದ ಪ್ರಯತ್ನ ಪಟ್ಟಾಗ ನಾನು ಒಬ್ಬ ವ್ಯಕ್ತಿ 2 ವಿಷಯದ ಬಗ್ಗೆ ಗಮನ ಕೊಡಬೇಕಾಗುತ್ತದೆ. ಒಂದು ಆತ್ಮೋನ್ನತಿ, ಎರಡನೆಯದ್ದು ಸಮಾಜದ ಉನ್ನತಿ. ಆತ್ಮೋನ್ನತಿ ಅಂತ ಹೇಳಿದ್ರೆ ಈ ಶರೀರ 2 ವಿಷಯದಿಂದ ಕೂಡಿದೆ. ಒಂದು ಜಡ ಶರೀರ, ಅದರೊಳಗೆ ಒಂದು ಚೇತನ ಅಂತಿದೆ. ಇದಿದ್ರೆ ಮಾತ್ರ ಶರೀರ. ಚೇತನ ಇಲ್ಲದಿದ್ರೆ ಜಡ ಶರೀರವನ್ನು ಬೆಂಕಿಗೆ ಹಾಕುತ್ತೇವೆ. ಜಡ ಶರೀರ ಇದ್ದರೆ ಚೇತನ ಎಲ್ಲೇ ಇದ್ರೂ ಅಸ್ತಿತ್ವ ಇಲ್ಲ. ಅದರ ಉನ್ನತಿಯ ಬಗ್ಗೆ ನೋಡಬೇಕು. ಅಂದ್ರೆ ನಾನು ಮನಸ್ಸನ್ನು ಒಳಗೆ ನೋಡಬೇಕು. ಅಷ್ಟೇ ಆದರೆ ಪ್ರಯೋಜನ ಇಲ್ಲ. ನಾನು ಸಮಾಜದ ಬಗ್ಗೆ ಕಾಳಜಿ ಇರಬೇಕು. ನನಗೆ ಸಮಾಜದ ಬಗ್ಗೆ ನಾನು ನೋಡಬೇಕು ಅಂತ. ಯಾವನಿಗೆ ಸಮಾಜದ ಬಗ್ಗೆ ಕಾಳಜಿ ಇದೆಯೋ ಅವನ ಬದುಕಿನಲ್ಲಿ ಸ್ವಾರ್ಥ ಕಮ್ಮಿ ಆಗುತ್ತಾ ಬರ್ತದೆ. ಯಾವ ಬದುಕಿನಲ್ಲಿ ಸ್ವಾರ್ಥವನ್ನು ಕಮ್ಮಿ ಮಾಡುತ್ತಾ ಹೋಗ್ತಾನೋ ಅವನ ಜೀವನದಲ್ಲಿ ಆನಂದ ಅನುಭವಿಸ್ತಾನೆ. ಇದು ಆನಂದದ ಜೀವನ. ಈ ಸಂದರ್ಭದಲ್ಲಿ ಆನಂದಗೌಡ ಅವರ ಪತ್ನಿ ವನಿತಾ, ರೇಷ್ಮೆ ಇಲಾಖೆಯ ನಿವೃತ್ತ ವಿಸ್ತರಣಾಧಿಕಾರಿ ಕೃಷ್ಣಪ್ಪ, ಸಾಹಿತಿ ಉದಯ್ ಗೌರಿ, ನಿವೃತ್ತ ಮುಖ್ಯ ಶಿಕ್ಷಕ ಶೀನಪ್ಪ ನಾಯಕ್ ಉಪಸ್ಥಿತರಿದ್ದರು.